ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಏನೆಲ್ಲ ನನಗೆ ಬೇರೆ ಯಾರೆಲ್ಲ ಏನೆಲ್ಲ ಕೊಟ್ಟಿದ್ದಾರೆ ಅಂತ. ತುಂಬ ಜನ ಪಾಪ ಎಲ್ಲ ಬಂದು ಕೊಟ್ಟಿದ್ದಾರೆ, ಸ್ವೀಟ್ಸ್ ಮತ್ತು ಫ್ರೂಟ್ಸು, ಹೈಯೆಸ್ಟ್ ಫ್ರೂಟ್ಸು ಕೊಟ್ಟಿದ್ದಾರೆ. ಸ್ವಲ್ಪ ತಿಂದಿದ್ದೀನಿ, ಸ್ವಲ್ಪ ಅಲ್ಲೇ ಉಂಟು, ಇನ್ನೂ ಸಹ ಉಂಟು. ಈಗ ನಾನು ತೋರಿಸ್ಲಿಕ್ಕೆ ಹೊರಟದ್ದು ನನಗೆ ಕೊಟ್ಟಂಥ ಡ್ರೆಸ್. ಇದು ನನಗೆ ಬಂದು ಕೊಟ್ಟದ್ದು ನಾನು ಕೆಲಸ ಮಾಡ್ತೀನಲ್ವ, ಅವರ ಪಕ್ಕದಲ್ಲಿ ಹೋಟೆಲ್ ಉಂಟು, ಅವರು ಕೊಟ್ಟದ್ದು. ಪಾಪ ತುಂಬ ಪ್ರೀತಿಯಿಂದ ನನ್ನ ಮನೆಗೆ ಕರೆದಿದ್ರು ಊಟಕ್ಕೆ. ನನಗೆ ಅಂದರೆ ರಾತ್ರಿ ಎಲ್ಲ ಕಷ್ಟ ಆಗ್ತದೆ, ಬೆಳಿಗ್ಗೆ ಕೆಲಸಕ್ಕೆ ಹೋಗ್ತಿದ್ದೆಲ್ಲ, ಹಾಗೆ ಬೇಡ ಅಂತ ಹೇಳಿದೆ. ಹಾಗೆ ಅವ್ರು ನನಗೆ ಪ್ರೀತಿಯಿಂದ ಪಾಪ ತಂದು ಕೊಟ್ಟಿದ್ದಾರೆ. ತುಂಬ ಇಷ್ಟ ಆಯಿತು ನನಗೆ ಇದು ವೇಲ್. ನನಗೆ ನಾನೀಗ ಹಾಕಿ ತೋರಿಸಲ್ಲ, ಇನ್ನೊಂದು ಸಲ ಹಾಕಿ ತೋರಿಸ್ತೀನಿ ಹೇಗೆ ಕಾಣ್ತದೆ ಏನು ಅಂತ. ಈ ಥರ ಬಂದುಂಟು, ತುಂಬ ಇಷ್ಟ ಆಯಿತು ನನಗಿದು. ಇದು ಅವರು ಕೊಟ್ಟದ್ದು. ಹಾಗಿದು ಡ್ರೆಸ್ ಹಾಗೆ ತುಂಬ ಚೆನ್ನಾಗುಂಟು, ಕ್ವಾಲಿಟಿ ಸಹ. ಅವ್ರ ಪಾಪ ತುಂಬ ಇಷ್ಟಪಟ್ಟು ಕೊಟ್ಟಿದ್ದಾರೆ. ನನಗೂ ಅವರಂದರೆ ತುಂಬ ಇಷ್ಟ ಇಲ್ಲದ್ರೂ. ಪಾಪ ಎಂತ ಇದ್ರು ನನಗೆ ಏನೇ ಸ್ವಲ್ಪ ಹುಷಾರಿದ್ರು ಪಾಪ ಅವರ ಕಿಚನ್ಗೆ ಹೋಗಿ ನಿಮಗೆ ಜೀರಿಗೆ ಕಷ ಏನಾದರೂ ಮಾಡಿ ಕೊಡ್ತಾಯಿದ್ರು. ಅವ್ರ ಪ್ರೀತಿನ ನಮ್ಮ ಮರೀಲಿಕ್ಕಿಲ್ಲ. ವೀಣಾ ಭಾಸ್ಕರ ಅಂತ, MG ಹೋಟೆಲ್ ಅಂತ, ಯಾರಿಗಾದರೂ ಗೊತ್ತಿದ್ದರೆ ಹೋಟೆಲ್ಗೆ ಹೋಗಿ ಬನ್ನಿ. ಹಾಗೆ ನನಗೆ ಇನ್ನು ತೋರಿಸ್ತೀನಿ, ಒಂದು ನಿಮಿಷ. ಇದು ಸೈಡ್ ಕಟ್ ಬಂದು, ಹಾಗೆ ಇದು ನಾನು ಕೆಲಸ ಮಾಡೋದು ನಮ್ಮ ಸ್ಟಾಫ್ಸ್ ಎಲ್ಲ ಸೇರಿ ಕೊಟ್ಟದ್ದು. ನನಗೆ ತುಂಬ ತುಂಬ ಇಷ್ಟ ಆಯಿತು ಇದರ ಕಲರ್ಸ್. ಹಾಗೆ ಅವರು ಹಾಗೆ ಖಾಲಿ ಇದು ಮಾತ್ರ ಅಲ್ಲ, ಅವರು ಫ್ರೂಟ್ಸ್ ಮತ್ತು ಬಿರಿಯಾನಿ ಆಮೇಲೆಲ್ಲ ಸ್ವೀಟ್ಸ್ ಎಲ್ಲ ತಂದು ಪಾಪ ಮನೆಗೆ ಬಂದು ಕೊಟ್ಟಿದ್ದಾರೆ. ಅವರ ಪ್ರೀತಿಗೆ ನಾನು ಯಾವಾಗಲೂ ಚಿರಋಣಿ. ಅಷ್ಟು ಪ್ರೀತಿ ಪಾಪ ಇಟ್ಟು ತೋರಿಸಿ ನಂಗೆ ಕೊಟ್ಟಿದ್ದಾರೆ ತಂದು, ಅದನ್ನು ಮರೀಲಿಕ್ಕಿಲ್ಲ ಯಾವಾಗಲೂ. ಇದು ಸೇಮ್ ನಾನು ಆಗ ತೋರಿಸಿದಲ್ಲ ಅದೇ ರೀತಿ ಡ್ರೆಸ್, ಆದರೆ ಕಲರ್ ಚೇಂಜ್. ನನಗೆ ತುಂಬ ಇಷ್ಟ ಇದು ಕಲರ್. ಇನ್ನು ಇದು ನಮ್ಮ ಮನೆಯವರೇ ತಂದದ್ದು, ಅಂದರೆ ಆನ್ಲೈನಲ್ಲಿ ಆರ್ಡರ್ ಮಾಡಿ ತಂದದ್ದು. ಇದು ಸೇಮ್ ನಮ್ಮ ಲಿಖಿತ ತಂದು ಕೊಟ್ಟದ್ದು. ಅಂದರೆ ಇದರಲ್ಲಿ ಏನು ಸ್ಪೆಷಲ್ ಅಂದರೆ, ಇದರಲ್ಲಿ ಸೈಡ್ ಜಿಪ್ ಬಂದುಂಟು, ಗೊತ್ತಾಗಲ್ಲ, ಈಗ ನೋಡಿದರೆ ಯಾರಿಗೂ ಗೊತ್ತಾಗಲ್ಲ. ಇಲ್ಲಿ ಸೈಡಲ್ಲಿ ಜಿಪ್ ಉಂಟು ನೋಡಿ, ಈ ಥರ ಜಿಪ್ ಉಂಟು, ಎರಡು ಸೈಡ್ ಸಹ ಉಂಟು. ಅವಳಷ್ಟೇ ಪಾಪ ತುಂಬ ಪ್ರೀತಿ ಇಟ್ಟು ತಂದು ಕೊಟ್ಟಿದ್ದಾಳೆ. ಎಲ್ಲರೂ ತುಂಬ ಪ್ರೀತಿ ತೋರಿಸಿದ್ದಾರೆ, ಎಲ್ರಿಗೂ ನಾನು ಚಿರಋಣಿ ಯಾವಾಗಲೂ. ಹಾಗಿದೊಂದು. ಇನ್ನು ಇದು ನನಗೆ ನಮ್ಮ ಪಕ್ಕದ ಮನೆಯ ಆಂಟಿ ಬ್ಲೌಸ್ ಪೀಸು ಮತ್ತು ಹೊಲಿಯಕ್ಕೆ ಹೇಳಿದರು. ಹಾಗೆ ಈ ಥರ ಇದನ್ನು ಹೊಲಿಸಿದ್ದೀನಿ. ನಮ್ಮ ಪಕ್ಕದ ಮನೆ ಆಂಟಿ ಕೊಟ್ಟದ್ದು. ಅವರು ಹಾಗೆ ಕರೆದಿದ್ರು ಪಾಪ ಊಟ. ನಾನು ಊಟ ಏನು ಬೇಡ ಅಂತ ಹೇಳಿದೆ, ಅದಕ್ಕೆ ಪಾಪ ತಂದು ಕೊಟ್ಟಿದ್ದಾರೆ. ತುಂಬ ಚೆನ್ನಾಗುಂಟು. ಈ ಥರ ಡಿಸೈನ್ ಇಟ್ಟು ಹೊಲಿದೆ, ಹಾಕಿಲ್ಲ ಇನ್ನು. ಒಮ್ಮೆ ಹಾಕಿ ತೋರಿಸ್ತೀನಿ ಹೇಗೆ ಕಾಣ್ತದೆ ಏನು ಅಂತ. ಮತ್ತು ಇನ್ನೊಂದಿದು ನಮ್ಮ ಮನೆಯವರದ್ದು. ಅವರು ಸ್ವಲ್ಪ ಬ್ಯುಸಿ ಇದ್ದಾರೆ, ಅವರು ಎಂಥದ್ದು ವಿಡಿಯೋ ಎಡಿಟ್ ಏನೋ ಮಾಡ್ತಾ ಇದ್ದಾರೆ, ಹಾಗೆ ಸ್ವಲ್ಪ ಬ್ಯುಸಿ ಇದ್ದಾರೆ. ಇದು ಅವ್ರು ಕೊಟ್ಟದ್ದು. ಹಾಗೆ ಇದನ್ನು ಸಿಂಪಲಾಗಿ ಹೊಲಿಸಿದ್ದೀನಿ. ಹಾಗೆ ಇನ್ನೊಂದು ಸಾರಿ ಉಂಟು, ಇದು ನಾನು ಹುಟ್ಟದ್ದು ನೋಡಿರಲಿಕ್ಕಿಲ್ಲ. ಇದು ನನಗೆ ಫಸ್ಟ್ ನಮ್ಮ ಮನೆಯಲ್ಲಿ ಗಂಡ ನನಗೆ ತಮ್ಮನ ಅಂತ ಹಾಕ್ತಾರೆ. ಅಂದರೆ ಫಸ್ಟ್ ಇದು ಬಾಯ್ಕೆ ಅಂತ ಹೇಳ್ತಾರೆ, ನಾವು ಸೆಕೆಂಡಿಗೆ ತಮ್ಮನ ಅಂತಲೇ ಹೇಳೋದು. ಹಾಗೆ ಇದು ಅದಕ್ಕೆ ತೆಗೆದುಕೊಟ್ಟದ್ದು ನನಗೆ ಡ್ರೆಸ್, ಸಾರಿ. ಅದರ ಸಾರಿ ಕಲರ್ ಪಿಂಕ್ ಉಂಟು. ಹಾಕಿ ಯಾವಾಗಲೂ ಉಟ್ಟರೆ ತೋರಿಸ್ತೀನಿ. ಅದರ ಬ್ಲೌಸ್ ಇದು. ಹಾಗೆ ಇದೊಂದು. ಎಲ್ಲರೂ ತೆಗೆದುಕೊಟ್ಟಿದ್ದಾರೆ. ಎಲ್ರಿಗೂ ನಾನು ತುಂಬ 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 ಥ್ಯಾಂಕ್ಸ್. ನಾನು ಕೆಲವರು ಊಟಕ್ಕೆ ಕರೆದಿದ್ದಾರೆ, ಕೆಲವ್ರ ಮನೆಗೆ ಊಟಕ್ಕೆ ಹೋಗಿದ್ದೀನಿ. ಹಾಗೆ ನಮ್ಮ ಆಫೀಸಲ್ಲಿ ಸಹ ತಂದು ಕೊಟ್ಟಿದ್ದಾರೆ. ಎಲ್ರಿಗೂ ಮತ್ತೆ ಜಾಸ್ತಿ ಹೇಳಬೇಕಂದ್ರೆ, ನನಗೆ ಎಲ್ಲರೂ ಪ್ರೀತಿ ತೋರಿಸಿದ್ದೀರಾ, ಅದಕ್ಕೆ ನಾನು ತುಂಬ ಥ್ಯಾಂಕ್ಸ್. ನನಗೆ ನಾನು ನಮ್ಮ ಅವರೆಲ್ಲ ಬಂದಿದ್ದರು, ನಮ್ಮ ಸ್ಟಾಫ್ಸ್ ಎಲ್ಲ. ಅವರಿದ್ರು ವೀಡಿಯೋ ಮಾಡುವಂತೆ, ಮತ್ತು ಅವರಿಗೆ ಸ್ವಲ್ಪ ಮುಜುಗರ ಆಗ್ಬೋದು ಅಂತ ನಾವು ವೀಡಿಯೋ ಮಾಡಲಿಕ್ಕೇನು ಹೋಗಿಲ್ಲ, ಅವ್ರ ಹತ್ರ ಕೇಳಲಿಕ್ಕೂ ಹೋಗಿಲ್ಲ.
ಹಾಗೆ ಆಗಿಬಿಟ್ಟೆ. ಮತ್ತೆ ಅವತ್ತು ನನಗೆ ಸ್ವಲ್ಪ ಹುಷಾರು ಸಹ ಇರಲಿಲ್ಲ, ಜಾಸ್ತಿಯಾಗಿ ಈಗ ಹೆಲ್ತ್ ಅಪ್ಸೆಟ್ ಆಗ್ತಾ ಇರ್ತದೆ. ಯಾರೆಲ್ಲ ಏನೆಲ್ಲ ಕೊಟ್ಟಿದ್ದಾರೆ ಅಂತ ತೋರಿಸಿದೆ. ಹಾಗೆ ಇವತ್ತು ಬೆಳಿಗ್ಗೆ ನಾನು ಇಡ್ಲಿ ಮಾಡಿದ್ದೆ. ಅಂದರೆ ಜಾಸ್ತಿ ನಾನು ಉದ್ದಿನಬೇಳೆ ಉದ್ದಿನಬೇಳೆ ಯೂಸ್ ಮಾಡಿಲ್ಲ. ಅದರ ಬದಲು ಹೆಸರು ಕಾಳು ಮತ್ತು ಮೆಂತ್ಯ ಹಾಕಿ ಸ್ವಲ್ಪ 1-2-3 ಸ್ಪೂನ್ ಅಷ್ಟು ಉದ್ದಿನಬೇಳೆ ಹಾಕಿ ಮಾಡಿದ್ದೆ. ಯಾಕಂದರೆ ಹೆಲ್ತಿಗೆ ಸ್ವಲ್ಪ ಒಳ್ಳೇದಲ್ವ ಅಂತ. ಮತ್ತು ಹೆಸರುಬೇಳೆ ಏನು ನೀರು ಮಾಡಿ ಕೊಟ್ಟರು ನಮ್ಮನೆ ಈ ಮಗನೂ ಕುಡಿಯಲ್ಲ, ಅಪ್ಪನೂ ಕುಡಿಯಲ್ಲ, ಇಬ್ಬರೂ ತಿನ್ನಲ್ಲ. ಯಾಕಂದರೆ ಮೊನ್ನೆ ಮಾಡಿದ್ದೆ, ಸುಮ್ಮನೆ ವೇಸ್ಟ್ ಮಾಡಿ ಬಿಸಾಡಿದೆ, ನಾನೇ ಸ್ವಲ್ಪ ತಿಂದದ್ದು ಅಷ್ಟೇ. ಹಾಗೆ ಅದನ್ನು ಮಾಡಿ ತಿಂದು ಈಗ ಕಾಯಿ ಹೋಳಿಗೆ ತಿಂದೆ. ಈಗ ಕೂತ್ಕೊಂಡಿದ್ದೀನಿ. ಫ್ರೂಟ್ಸ್ ತಿನ್ನಬೇಕು ಅಂತ ಹೊರಡೋದು, ಫ್ರೂಟ್ಸ್ ಮತ್ತೆ ಬೇಡ ಅಂತ ಅನಿಸ್ತದೆ ನೋಡುವಾಗ. ಯಾಕಂದರೆ ನೋಡಿ ಸಾಕಾಯ್ತು. ಈಗ ಇನ್ನು ನಾಡಿದ್ದು ಡೆಲಿವರಿ ಆದಮೇಲೆ ಮಲಗಿಕೊಂಡು ಆಗ್ತದೆ, ಏನಾದರೂ ಕೊಟ್ಟರೆ ತಿನ್ಬೋದು ಅಂತ. ಈಗ ಅನಿಸಲ್ಲ, ಈಗ ಬೇಡ ಅಂತ ಅನಿಸ್ತಾ ಉಂಟು. ನಾನು ಅಲ್ಲಿ ಹೊರಗಡೆ ಹಾಕ್ಬೋದು ಒಣಗಲಿಕ್ಕೆ, ನನ್ನ ಮಗಂದು ಡ್ರೆಸ್ ಅಲ್ಲಿ ಒಣಗಲ್ಲ, ನೆರಳುಂಟು ಮರದ್ದೆಲ್ಲ. ಬಂದು ತೋರಿಸ್ತೀನಿ ಹೇಗೆ ಉಂಟು ಅಂತೇಳಿ. ನೆರಳಿದ್ದ ಕಾರಣ ನಾನು ಅಲ್ಲಿ ಹಾಕೋದಿಲ್ಲ, ಈ ಹಗ್ಗದಲ್ಲಿ ಹಾಕಬೇಕು. ಇಲ್ಲಿ ಮರದ ನೆರಳು ಬೀಳ್ತದೆ, ಹಾಗೆ ಬೇಗ ಒಣಗಲ್ಲ. ಅದಕ್ಕೋಸ್ಕರ ಇಲ್ಲಿ ಹಾಕಲ್ಲ ನನ್ನ ಡ್ರೆಸ್, ಅದಕ್ಕೆ ಅಲ್ಲೇ ಹಾಕೋದು. ಸ್ಟೆಪ್ ಹತ್ರ ಬೇಗ ಒಣಗ್ತದೆ. ಇಲ್ಲಿ ಗಿಡ ಎಲ್ಲ ಒಣಗಿದೆ. ಅಮ್ಮ ಆದರೆ ಗಡಿ ನೋಡ್ತಾ ಇದ್ರು, ನಾನು ನೋಡೋಕ್ಕೂ ಬರಲ್ಲ, ಈಚೆ ಕಡಿಮೆ. 1-2-3 ಹೂವು ಏನೋ ಆಯಿತು ಬ್ರಹ್ಮಕಮಲದಲ್ಲಿ. ಇದೊಂದು ಹುಳ ತಿಂದೇ ಹೋಯಿತು. 2-3 ಸಲ ಬಂದು ತೆಗೆದೆ. ಈಗ ಮಳೆ ಇಲ್ಲ, ಏನಂದರೆ ಆಚೆ ಒಳಗಿದಾಗುವಷ್ಟೊತ್ತಿಗೆ ಸಾಕಾಗ್ತದೆ, ಮತ್ತು ಸುಸ್ತು ಅನ್ನಿಸ್ತದೆ. ಮತ್ತು ಈ ಟೈಮಲ್ಲಿ ನಡೆದ್ರೆ ಎಲ್ಲ ಇನ್ನೊಂದು ನಿನ್ನೆನೇ ಹೇಳಬೇಕು ಅಂತ ಎನಿಸ್ತೆ. ಆಲ್ಮೋಸ್ಟ್ 7 ತಿಂಗಳಂತ ತುಂಬ ನಡಿಬೇಕು. ಎಷ್ಟು ನಡಿತೀವೋ ಅಷ್ಟು ಒಳ್ಳೆಯದು. ಈ ಥರ ಉಂಟು ಗ್ರೀನ್ ಆಗಿ. ನಮ್ಮದು ಕರಿಯ ತುಳಸಿ, ಇದು ತುಂಬ ಒಳ್ಳೆಯದು ಮಕ್ಕಳಿಗೆ. ಚಿನ್ನೆ ಮಾತ್ರೆ ಕೊಡಲಿಕ್ಕೆಲ್ಲ ತುಂಬ ಒಳ್ಳೆಯದು. ಅದು ದೊಡ್ಡದಾಗಿದೆ, 2 ಉಂಟು ಅದರಲ್ಲಿ. ನಾನು ಜಾಸ್ತಿ ಯೂಸ್ ಮಾಡೋದು ಕಾಯಿ ಮೆಣಸಿಗಿಂತ ಈ ಮೆಣಸನ್ನು. ಕಾಯಿ ಮೆಣಸು ಅಷ್ಟು ಯೂಸ್ ಮಾಡಲ್ಲ. ನಮ್ಮ ಅಮ್ಮ ನೆಟ್ಟಿದ್ದು ಸಾಧಾರಣ ಮೆಣಸಾಯಿತು. ಇದೊಂದು ಅರಿಶಿನ ಏನಂದರೆ, ನಾವು ದೊಡ್ಡದೊಂದು ಅರಿಶಿನ ಬರ್ತದೆ, ಅದರ ಹೆಸರು ನನಗೆ ಗೊತ್ತಿಲ್ಲ. 1 ನಿಮಿಷ. ಒಂಜಿ ಮಂಜಲ್ ಬರ್ಪುಂಡತ ಮಳ್ಳ ದೊಡ್ಡದು, ಅದು ಮುಖಕ್ಕೆಲ್ಲ ಹಚ್ಚಿದ್ರೆ ಒಳ್ಳೇದು ಅಂತ ಹೇಳ್ತಾರೆ. ದೊಡ್ಡದು ಅದಕ್ಕೆಂತ ಅರಿಶಿನ ಥರನೇ, ಅದಕ್ಕೆಂಥದ್ದು ಹೆಸರು ಉಂಟು. ಯಾರಿಗಾದರೂ ಗೊತ್ತಿದ್ರೆ ನನಗೆ ಕಾಮೆಂಟಲ್ಲಿ ತಿಳಿಸಿ. ಮತ್ತು ಇದೆಲ್ಲರಿಗೂ ಪರಿಚಯ ಇರ್ಬೋದು. ಅದು ತುಂಬ ಉಂಟು ನಮ್ಮ ಮನೆಯಲ್ಲಿ. ಈಗ ಸ್ವಲ್ಪ ಅಲ್ಲಿ ಕಡಿಮೆ ಆಗ್ತಾ ಬಂತು, ಅಂದರೆ ಎಲ್ಲ ಹುಳ ತಿಂದೇ ಹೋಯಿತು. ಇಲ್ಲೂ ಉಂಟು, ಇದರ ಇಡೆಯಲ್ಲಿ ಉಂಟು ನೋಡಿ, ಇಲ್ಲಿ ಕೆಳಗೆ ಉಂಟು. ಕಬ್ಬಿಂದೆಲ್ಲ ಇತ್ತು, ಎಲ್ಲ ಹೋಗಿದೆಯಾ. ನಾವೀಗ ನಾನು ಕೆಳಗೆ ಇಳಿಯಲ್ಲ, ಇವ್ರು ಬೈತಾರೆ ನನಗೆ ಆಚೆ ಈಚೆ ಓಡಾಡಿದರೆ. ಅಂದರೆ ನಡ್ಕೊಂಡು ಹೋಗು, ಮತ್ತು ಕೆಳಗೆಲ್ಲ ಹೋಗ್ಬೇಡ, ಅಂದರೆ ಅಲ್ಲಿ ತುಂಬ ಅದು ತುರಿಸ್ತದಲ್ವ. ತೋರಿಸ್ತೀನಿ ಯಾವ ಗಿಡ ಅಂತ, ಗೊತ್ತಿರ್ಬೋದು ಎಲ್ರಿಗೂ. ಇದು ಗಿಡ ಪಚ್ಚರಂಗಿ ಎಂಥದ್ದು ಹೆಸರು ಉಂಟು, ಪಚ್ಚರಂಗಿ ಗಿಡ. ಚುಳುಟು ಪಚ್ಚರಂಗಿ ದೈ ಅಂತ ಪಂಪೇರು. ಮಸ್ತ್ ಕಿರ್ಮೋಡು, ತುಂಬ ತುರಿಸ್ತದೆ. ಅದಕ್ಕೆ ನಾನು ಈಚೆ ಬರುವುದಿಲ್ಲ ಕಡಿಮೆ ಕೆಳಗೆ. ಮತ್ತು ಈಗ ಎಲ್ಲಿಗೆ ಹೋಗ್ಲಿಕ್ಕಿಲ್ಲಲ್ಲ, ಮನೆಯಲ್ಲೇ ಇರೋದು. ಅಂಕಲಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಇಷ್ಟು ತನಕ ಕ್ಲೀನ್ ಮಾಡಿದ್ದಾರೆ, ಇಲ್ಲಿ ತನಕ ನೋಡಿ ಕ್ಲೀನ್ ಮಾಡಿಟ್ಟಿದ್ದಾರೆ. ಈಚೆ ಎಲ್ಲ ಕ್ಲೀನ್ ಮಾಡಬೇಕಷ್ಟೇ. ಅವರಿಗೆ ಪಾಪ ಇಡೀ ದಿನ ಕ್ಲೀನ್ ಮಾಡ್ತಾ ಇರ್ತಾರೆ. ಇದು ನಮ್ಮದು ತುಳಸಿ ಗಿಡ. ಆಯ್ತು, ಒಳಗೆ ಬಂದೆ. ಇನ್ನು ಮಧ್ಯಾಹ್ನಕ್ಕೆ ಅಡಿಗೆ ಮಾಡೋಣ ಅಂದರೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಕರೆಂಟ್ ಇಲ್ಲ, ಕರೆಂಟ್ ಗೋವಿಂದ ಆಗಿದೆ. ಮೊಟ್ಟೆ ಸಾರು ಮಾಡೋಣ ಅಂತ ತೆಗೆದು ಇಟ್ಟಿದ್ದೀನಿ ಎಲ್ಲ. ಇವರು ಆನಿಯನ್ ಎಲ್ಲ ಕಟ್ ಮಾಡಿ ಇಟ್ಟಿದ್ದಾರೆ. ಇನ್ನು ಏನಾಗ್ತದೆ ಅಂತ ಗೊತ್ತಿಲ್ಲ, ನೋಡಬೇಕು. ಕರೆಂಟ್ ಬಂದ ಮೇಲೆ ಅಡಿಗೆ. ಬರದಿದ್ದರೆ ನಮ್ಮ ಮನೆಯವರು ಹೇಳಿದ್ದು 11:10ಕ್ಕೆ ಬರ್ತದೆ ಅಂತ.
ನಂದು 10ವರೆಗೆ ಸಾರು ಆಗ್ತಾ ಇತ್ತು, 10ವರೆ ಕರೆಂಟ್ ಹೋಗಿದೆ. 11ವರೆ ಆಯಿತು, ಕರೆಂಟ್ ಬಂದಿಲ್ಲ. 11:35 ಆಗ್ತಾ ಬಂತು, ಕರೆಂಟ್ ಇಲ್ಲ. ಯಾವಾಗ ಬರ್ತದೆ ಅಂತ ಗೊತ್ತಿಲ್ಲ. ಓಕೆ ಫ್ರೆಂಡ್ಸ್, ನಾನು ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.